ಪುರಸಭೆಯ ಹಿರಿಯ ಸದಸ್ಯ ಎ ಗೋವಿಂದ ಪ್ರಭು ಅವರು ಕಚೇರಿಗೆ ಬಂದರೆ ಕುಳಿತುಕೊಳ್ಳಲು ಕುರ್ಚಿ ಕೊಡಬಾರದು ಎಂದು ಪುರಸಭಾ ಮುಖ್ಯಾಧಿಕಾರಿ ಸ್ವಾಮಿ ಅವರು ಹೇಳಿದ ಪ್ರಕರಣಕ್ಕೆ ಆಡಳಿತ ಪಕ್ಷ ಮತ್ತು ಅಧ್ಯಕ್ಷರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಬಿಜೆಪಿ ಸದಸ್ಯರು ಪುರಸಭೆಯ ಸಾಮಾನ್ಯ ಸಭೆಗೆ ಹಾಜರಾಗದೆ ಹೊರಗಡೆ ನಿಂತುಕೊಂಡ ಘಟನೆ ನಡೆದಿದೆ. ವಿರೋಧ ಪಕ್ಷದ ಸದಸ್ಯರು ಇಲ್ಲದೆ ಸಭೆ ಆರಂಭವಾಗಿತ್ತು. ಆದರೆ ಸಭೆಯ ಮಧ್ಯೆ ಮೈಕ್ ಸರಿ ಮಾಡಿ ಅಂತ ಹಲವು ಸಲ ಸಭೆಯಲ್ಲಿ ಹೇಳಿದರೂ ಪ್ರಯೋಜನವಾಗಿಲ್ಲ. ನೀವು ಮೈಕ್ನಲ್ಲಿ ಓದಿಕೊಂಡು ಹೋಗ್ತೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸದಸ್ಯ ಗಂಗಾಧರ ಪೂಜಾರಿ ಅವರು ಬಳಿಕ ವಿರೋಧ ಪಕ್ಷದ ಸದಸ್ಯರು ಯಾಕೆ ಇಲ್ಲ ಎಂದು ಪ್ರಶ್ನಿಸಿದರು. ವಿರೋಧ ಪಕ್ಷದ ಸದಸ್ಯರು ಯಾಕೆ ಬಂದಿಲ್ಲ, ಸಮಸ್ಯೆ ಏನು ನಡೆದಿದೆ, ಕಾರಣ ಸ್ಪಷ್ಟವಾಗಿ ಸಭೆಗೆ ನೀಡಬೇಕೆಂದು ಜನಾರ್ದನ ಚಿಂತಿಮಾರ್ ಪ್ರಶ್ನಿಸಿದರು. ಸಭೆಯ ನೋಟಿಸ್ ನೀಡಿದ್ದೇವೆ, ಸಭೆಗೆ ಹಾಜರಾಗದ ವಿಚಾರ ನಮಗೆ ಗೊತ್ತಿಲ್ಲ ಎಂದು ಪುರಸಭಾ ಅಧ್ಯಕ್ಷ ಸಭೆಗೆ ಸ್ಪಷ್ಟನೆ ನೀಡಿದರು. ಈ ರೀತಿಯಲ್ಲಿ ವಿರೋಧ ಪಕ್ಷದ ಸದಸ್ಯರು ಹೊರಗಡೆ ನಿಲ್ಲಿಸಿ ನಾವು ಸಭೆ ನಡೆಸುವುದು ಸರಿಯಲ್ಲ. ಅವರ ಕ್ಷೇತ್ರದ ಸಮಸ್ಯೆ ಬಗ್ಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸಾಮಾನ್ಯ ಸಭೆ ನಡೆಸುವುದಾದರೆ ಎಲ್ಲ ಸದಸ್ಯರು ಸಭೆಯಲ್ಲಿ ಹಾಜರಾಗಿದ್ದರೆ ಮಾತ್ರ ಸಭೆ ಅರ್ಥಪೂರ್ಣವಾಗುತ್ತೆ ಎಂದು ಹಿರಿಯ ಸದಸ್ಯರು ತಿಳಿಸಿದರು. ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ನೇರ ಈಗ ನಿಮ್ಮ ಪ್ರಶ್ನೆ ಅಲ್ಲ, ನಿಮ್ಮ ಇಡೀ ಕ್ಷೇತ್ರದ ಪ್ರಶ್ನೆ ಅಲ್ವಾ, ನಿಮ್ಮ ವಾರ್ಡ್ ಪ್ರಶ್ನೆ ಅಲ್ವಾ, ನಿಮ್ಮ ವಾರ್ಡ್ ಪ್ರಾಬ್ಲಮ್ ಇಲ್ವಾ? ನೀವು ವಹಿವಾಟು ಮಾಡಿರೋದ್ರಲ್ಲಿ ಅಲ್ಲಿ ಬಂದು ಮಾತಾಡಿ, ನಾವು ಮಾತಾಡ್ಬೇಕು. ನಿಮ್ಮ ವಾರ್ಡ್ ನೀವು ಮಾಡಿದವರು ಮತ್ತೆ ನೀವು ಅದಕ್ಕೆ ಅಲ್ಲ ವಾರ್ಡ್ ಅಂತಂದ್ರೆ ಓ ಇಲ್ಲಿ ಏನು ಬೇಕಲ್ಲಿ 10 ದಿವಸ ರಿಕ್ವೆಸ್ಟ್ ಮಾಡಿ ಬಂದಿದ್ದೆ. ಅಲ್ಲಿ ಯಾರು ದೊಡ್ಡ ಮತ್ತೆ ಇದು ಗಲೀಜು ಬೀಳ್ತಾ ಉಂಟು. ಜಿಲ್ಲಾಡಳಿತ ಕೂಡ ಜಿಲ್ಲಾಧಿಕಾರಿಗಳು ನಿಮ್ಮ ಕೈಯಲ್ಲಿ ಉಂಟಲ್ಲ.